ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಶೀಘ್ರದಲ್ಲೇ ಉನ್ನತ ಮಟ್ಟದ ಸಭೆಯನ್ನ ನಡೆಸಲಾಗುವುದು ಎಂದು ವಿಧಾನಸಭೆಯ ಅಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕರನ್ನಾದರೂ ನಿಭಾಯಿಸಬಹುದು, ಆದರೆ ಹಲವಾರು ವರ್ಷಗಳಿಂದ ಇಲ್ಲಿರುವಂತಹ ಈ ನಾಯಿಗಳನ್ನೆಲ್ಲ ನಮಗಿಂತಲೂ ಜಾಸ್ತಿ ಈ ಪವರ್ ನಾಯಿಗಳಿಗೆ ಇದೆ. ನಾನು ಬಹಳ ಕಷ್ಟಕರ ಸ್ಥಿತಿಯಲ್ಲಿದ್ದೇನೆ ಎಂದು ತಿಳಿಸಿದರು. ವಿಧಾನಸೌಧದ ಆವರಣದ ಒಳಗಿರುವ ಈ ಬೀದಿ ನಾಯಿಗಳನ್ನು ಎತ್ತಂಗಡಿ ಮಾಡುವ ಬಗ್ಗೆ ಪರ ಮತ್ತು ವಿರೋಧ ಅಭಿಪ್ರಾಯಗಳಿವೆ. ಇದರಿಂದಾಗಿ ನನಗೆ ಕಷ್ಟಕರ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಪ್ರಾಣಿದಯ ಸಂಘದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬಗ್ಗೆ ಅತಿ ಶೀಘ್ರದಲ್ಲಿ ಉನ್ನತ ಮಟ್ಟದ ಸಭೆಯನ್ನು ಕರೆದು ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಮತ್ತು ವಿಶೇಷ ಅಂತ ಹೇಳಿದರೆ ನಮಗೆ ನಾಯಿಗಳ ಅವಲಿ ಭಾಳ ಜಾಸ್ತಿ ಇದೆ. ಪರ ಇರುವವರು ಇದ್ದಾರೆ, ವಿರೋಧವಿದ್ದವರು ಕೂಡ ಇದ್ದಾರೆ. ಅದಕ್ಕಾಗಿ ಒಂದು ಮೀಟಿಂಗ್ ಕರೆದಿದ್ದೇನೆ. ಈಗ ನಮ್ಮ ಕಾಂಪೌಂಡ್ ಒಳಗಡೆ ಇರುವಂಥ ಭಾಳಷ್ಟು ಸಮಯದಿಂದ ದಟ್ ಇಸ್ ದೇ ಥಿಂಗ್ ಇಸ್ ದೇ ಟೆರಿಟರಿ. ನಾವು ನಮಗಿಂತ ಜಾಸ್ತಿ ಅದಕ್ಕೆ ಪವರ್ ಇದೆ ಅಲ್ಲಿ. ನನಗೆ MLAಗಳನ್ನ ಹೊರಗೆ ಹಾಕ್ಬೋದು, ಇವನು ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದೇನೆ ನಾನೀಗ. ಅದಕ್ಕೆ ನಾನೀಗ ಚೀಫ್ ಸೆಕ್ರೆಟರಿ ಮತ್ತು ಈ ಪೆಟ್ ನಮ್ಮ ಪ್ರಾಣಿದ ಕಮಿಟಿ ಮತ್ತು ನಾವೆಲ್ಲ ಇದಕ್ಕೆ ಒಂದು ಮೀಟಿಂಗ್ ಏನೋ ಇದೊಂದು ಅಂದರೆ ಯಾವ ರೀತಿ ಅದನ್ನು ನಾವು ಅದಕ್ಕೆ ಕೂಡ ಒಂದು ಅನ್ಯಾಯ ನೋವಾಗಬಾರ್ದು. ಅಲ್ಲಿ ಬೆಳಿಗ್ಗೆ ವಾಕಿಂಗ್ ಬರುವವರಿಗೆ ಅಥವಾ ಬರುವಂಥ ಇದು ಕೆಲವೊಮ್ಮೆ ನಾವಷ್ಟೇ ಚೆನ್ನಾಗಿ ಮಾಡಿರ್ತೇವೆ ಕಾರ್ಪೆಟೆಲ್ಲ. ಇದು ನಾವು ಒಳಗಡೆ ಇಡೀ ಸುತ್ತಾಡ್ತೀವಿ. ಬಹುಶಃ ಕೆಲವೊಂದು ವಿಷಯ ಇದಾಗ್ತದೆ. ಕೆಲವು ಬಂದಾಗ ಮಕ್ಕಳು